ಸಿಗ್ತಾರೆ ಹಾಗಾದ್ರೆ 3 ಜನ ಇದ್ದಾರೆ ಸಿಗ್ತಾರೆ ಅರಿಸೇರಿ ಬರ್ರಲ್ಲೇ ಸ್ವಲ್ಪ ಅರಿಸೇರಿ ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೋದು. ಆಗೋದಿದ್ರೆ ಆಗ್ತದೆ, ಆಗಾದ್ರೆ ಆಗೋದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ? ಈ ಥರ ರಾಶಿ ಹಾಕೊಂಡು ಸರ್ ಈಗ ಡಿವೈಡರ್ ಕೆಲಸನೆಲ್ಲ ಮುಗಿಸ್ತೇನೆ. ಯಾವುದು ಡಿವೈಡರ್ ಎಲ್ಲ ಕಂಪ್ಲೀಟ್ ಮಾಡ್ತೇನೆ, ಡ್ರೈನ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತೇನೆ. ನನಗೆ ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀನಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀನಿ ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನಿಮಗೆ ಎಂಥ ಡ್ರೈನ್ ಬ್ಲಾಕ್ ಆಗಿದೆ. ಹೌದು ಸರ್, ನಿಮ್ಮ ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆಯನ್ನು ಉಳಿಯುವುದಿಲ್ಲ, ಮತ್ತು ನಿಮಗೆ ತೊಂದರೆ, ಬಾಕಿಯವರಿಗೆ ತೊಂದರೆ. ಟ್ರೈನನ್ನು ಹೀಗಿದೆ, ಡ್ರೈನ್ ಮಾಡೋದು ಯಾವುದು ಕೆಲಸ? ನೋಡಿ, 1-4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿದೆ. ರಾತ್ರಿ ಬಂದು ಯಾರಾದರೂ ಬಿದ್ದು ಸತ್ತರೆ ಯಾರು ರೆಸ್ಪಾನ್ಸಿಬಲ್ ಅಲ್ವಾ? ಈಗ ನೋಡಿ, ನಾನು ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ ಇಟ್ಕೊಂಡು ಹೋಗಿದ್ದೆ. ರಾತ್ರಿ ಬಂದು 2 ವೀಲರ್ ನಾನು ನೋಡಿದ್ದೆ, ನನಗೆ ಗೊತ್ತಿದೆಯಾ? ಒಂದು ಅದನ್ನು ಹಾಕಿ ಇಲ್ಲದ ಇಡಬೇಡಿ, ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತು ಇದು ಡ್ರೈನ್ ಮಾಡುವುದು ಯಾವಾಗ ಮಾಡ್ತೀರಿ? ನಿಮಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಅಂತ ಹೇಳಿ ಯಾವಾಗ? ಅಲ್ಲಿ ಮಳೆಗಾಲ ಆಯಿತು, ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿರೋದು ಮಳೆಗಾಲ. ಮೇಘಲೆ ಅಲ್ವಾ? ಈಗ ನಿಮಗೆ ಕಟ್ಟಬೇಕು ಯಾವಾಗ? ಹಾಂ, ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್ ಯಾವಾಗ? ಇಲ್ಲಿ ಮೇ ಎಂಡ್ ಆಗಸ್ಟ್ವರೆಗೆ ಇದೆಯಾ? ಆಗಸ್ಟ್ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರೆ ಅಲ್ಲ ಸರ್ಕಾರ ರೆಡ್ಯೂಸ್ ಮಾಡಿ? ಸರ್ಕಾರ ರೆಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತದೆ ಸರ್. 11 ತಿಂಗಳು ಅಂತ ಕೇಳಿದೆ, 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳೊಳಗೆ ನಿಮಗೆ ಕಾಯಲಿಕ್ಕೆ ಇಲ್ಲ ಸರ್, ಅಷ್ಟೇ. ಈಗ ಅದಾಯ್ತು ಸರ್. ಆಯ್ತು ಸರ್. 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆ್ಯಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು. ನಿಮ್ಮ ಮೇಲೆ ನಮಗೇನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದೇರ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿಕೊಡಿ, ಕ್ವಾಲಿಟಿ ಕೊಡಿ, ಬೇರೇನು ಕೇಳೋದಿಲ್ಲ. ನೀವು ಕೆಲಸ ಮುಗಿಸಿದ, ನೀವು ಕೊಟ್ಟಂಥ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸ ಒಳಗೆ ಮುಗಿಸ್ತೀನಿ ಅಂತ ಹೇಳಿ. ಈಗ ಹೇಳಿ, ಎಷ್ಟು ನಿಮಗೇನು ದೊಡ್ಡ ಕೆಲಸಗಳಿಲ್ಲ, ಇನ್ನೂ ಇದಕ್ಕೆ ಕೊಟ್ಟಿದ್ದೀವಿ. ಈಗ ಡಿವೈಡರ್ ಇದೆ ಸರ್, ಈಗ ಡ್ರೈನ್ ವರ್ಕ್ ಮಾಡಬೇಕು, ಮತ್ತೆ ಫೈನಲ್ ಇಯರ್ BC ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ಅನ್ನು ಫಿನಿಶ್ ಮಾಡಿ. ಹಾಕಿದ್ದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ತೊಂದಿಲ್ಲ. 1 ಕೋಟ್ ಹಾಕೋದು ರೈನ್ ನಂತರ ಹಾಕಿದ್ರು ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿ ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತು ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀರಿ ಅಂತ ಹೇಳಿ. ನೆಕ್ಸ್ಟ್ 15 ಒಳಗೆ ಫಿನಿಶ್ ಮಾಡ್ತೀನಿ. ಯಾವಾಗ? 15 ಡೇಸ್ ಒಳಗೆ ಫಿನಿಶ್ ಮಾಡ್ತೀನಿ. ಸರ್, ಇದು ಕ್ಲಿಯರ್ ಅಲ್ವಾ? 100%. ಮೊದಲನೇ ಥರ ಈಗ ಸ್ವಲ್ಪ ಚೇಂಜ್ ಇರ್ತದೆ. ಇಲ್ಲ ಸರ್, ನಾವು ಮಾಡಿ ಕೊಡ್ತೀವಿ. ಅದೇ ನಾವು ಬರೀ ಕ್ಲಿಯರ್ ಆಗಿ ಇರ್ತದೆ. ನೀವು ಬೇಕಿದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇಡೋದು ಇನ್ನು ನಮಗೆ 6 ದಿವಸ ಮಾತ್ರ. 20ನೇ ತಾರೀಕೊಳಗೆ ಫಿನಿಶ್ ಮಾಡಿಕೊಳ್ಳಿ ಸರ್. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು ಇಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಆ ಮಧ್ಯ ಡಿವೈಡರನ್ನು ಹಾಕಿ 3 ಜನ ಹಾಕೋದು, ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತು ಇಲ್ಲಿಯವರು ಏನಾದ್ರು ಇದೇ ಪುಣ್ಯ ಹತ್ರ ನಮ್ಮ ಕೆಳಗಡೆ ನನ್ನ ತೆಗಿತೇನೆ, ಕ್ಲಿಯರ್ ಮಾಡ್ತೇನೆ. ಅಲ್ಲ, ಕ್ಲಿಯರ್ ಮಾಡಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಕ್ಕೆ ನೀವು ದಯಮಾಡಿ ಹೇಳಿ. ಇಲ್ಲ ಸರ್, ಮಾಡಿ ಕೊಡ್ತೇನೆ ಸರ್. ಕ್ಲಿಯರ್ ಈಗ ಅಲ್ಲಿ ಗಟ್ರೇನ್ ಕೊಟ್ಟಿದ್ದಾರೆ ಸರ್. ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ಹೌದು ಸರ್. ನಮಗೆ ತೆಗೆದು ಹಾಕಬೇಕಂತ ನಿಮ್ಮನ್ನು ನಾವು ಪೀಡಿಸುವುದಿಲ್ಲ. ಹಾಗೇನೆ ನೀವು ಹೋಗುವಂಥ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದರೆ ಅದು ಡ್ರೈನ್ ಮಾಡಬೇಕು. ಅದನ್ನು ಕಣಿಕೆ ಕೊರಡು ಉಂಟು, ಇಂಚ ಹಾಕುಡ ಇಂಚ ಅವು ದುಂಬುದ ಕಟ್ ಮಾಡ್ತದೆ ಸರ್. ಆಯ್ಕಿತ್ತು ಪೈಪ್ ಸೇರ್ಸೋದು ಕೊಡ್ತಾರೆ ಎಕ್ಸ್ಟ್ರಾ 14 ಅಂತ ಪೈಪ್ ಪಾರ್ದು 15 ಇಂದು ಟೋಟಲ್ ಪೈಪ್ 15 ಪಾರ್ದು ಬಸ್ ಸ್ಟ್ಯಾಂಡ್ ಬಲ್ಲೆ ಬಲ್ಲೆ MLA ಕೊಡ್ಪೆ ಸ್ಪೀಕರ್ ಮಾತಿರ್ಲಿ ಸ್ಪೀಕರ್ ಮಾತಿರ್ಲಿ ಬಲ್ಲೆ 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 ಕೇಂದ್ರಿ
कोणच्या ಸ್ಕೋಪ್ ಇಕ್ಕಿದೋಗಿ ಇದು ಬಸ್ ಸ್ಟ್ಯಾಂಡ್ ಬನ್ನಿ ಅಂತ ಕನಿ ಡ್ರೈನ್ ಮಲ್ಕೋದು ಬಸ್ ಸ್ಟ್ಯಾಂಡ್ ಅಕ್ಕಲ ಸ್ಕೋಪ್ ಬರುವುದಿಲ್ಲ, ಅದು ಸಪರೇಟ್ ಬರ್ತದೆ. ಇಲ್ಲ ಪಂಚಾಯತ್ ಮಾಡ್ತಾರೆ, ಇಲ್ಲಾಂದರೆ ಬೇರೆಯವರು ಮಾಡ್ತಾರೆ. ಅಕ್ಕಲದ ಎಷ್ಟು ಸ್ಕೋಪ್ ಬಸ್ ಸ್ಟ್ಯಾಂಡ್ ಬರ್ಬೋದು. ಮತ್ತು ಈ ನಾವು ಅವರಿಗೆ ಹೇಳಲಿಕ್ಕೆ ರಿಟೈನಿಂಗ್ ವಾಲ್ ಇನ್ನೇನಾದರೂ ಇದೆಯಾ ಈ ಕಡೆ ನಿಮಗೆ ಕೊಡ್ಲಿಕ್ಕೆ ಇರುವಂಥ ರಿಟೈನಿಂಗ್ ವಾಲ್ ಏನಾದರೂ ಬಾಕಿ ಯಾವುದು ಇನ್ನು ಸ್ಕೋಪಲ್ಲಿ ಇವ್ರ ಸ್ಕೋಪಲ್ಲಿ ಯಾವುದು ರೋಡ್ ನಮ್ಮ ಸಮಸ್ಯೆ ಅಂದ್ರೆ ಯಾರು ಸ್ವಲ್ಪ ಶಾಂತಿ ಇರ್ತದೆ. ನಾಳೆ ಇಲ್ಲಾಡು ತಗ್ಲಿಕ್ಕೆ ರೋಡ್ ಮಾಡ್ಲಿ, ರೋಡ್ ಡೆವಲಪ್ ಆಗ್ಲಿಕ್ಕೆ ಅಲ್ಪ ಲೋಕಲ್ ತಗ್ಲಿಕ್ಕೆ ಸಮಸ್ಯೆ ಇರಲಿಲ್ಲ. ಅಲ್ಲವು ಮೊದಲು ಅವ್ರು ಮಾಡುವಾಗ ಅವರು ತಡೆಗೋಡೆ ಮಾಡಬೇಕು. ಅದಕ್ಕೆ ನಾನೀಗ ಎಲ್ಲರನ್ನು ಕರೆದದ್ದು ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಫೇಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫೇಸ್ ಮಾಡುವಾಗ ಪುನಃ ಮನೆಯವರು ಬೇಡಿಕೆಯಿಂದ ಅದರಿಂದ ತೊಂದರೆ ಆಗಬಾರ್ದು. ನಾವು ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ಏನೇನು ಮನೆಗೆ ತೊಂದರೆ ಆಗ್ತದೆ ಅಲ್ಲಿ ರಿಟೈನಿಂಗ್ ವಾಲ್ ಮಾಡಬೇಕು. ರೋಡನ್ನು ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ನೆಕ್ಸ್ಟ್ ಫೇಸಿಗೆ ಆ ರೋಡನ್ನು ತಗೊಳ್ಬೋದು ಅಂತ ನಾನು ಇವತ್ತು ಕರೆದದ್ದು ಅವರು. ಇನ್ನು ಮತ್ತೆ ನಾಳೆ ಇವರು ರೋಡ್ ಶುರು ಮಾಡ್ತಾರೆ, ತಡೆಗೋಡೆ ಇಲ್ಲ, ಮನೆಯವರೆಲ್ಲ ಬಂದು ನಿಮಗೂ ತೊಂದರೆ ಮಾಡ್ತಾರೆ, ಕಾಂಟ್ರಾಕ್ಟರ್ಗೆ ಮಾಡ್ತಾರೆ, ನಮಗೂ ಅದ್ರ ಇವ್ರದ್ದು ಒಂದು ಏನಾದರೂ ಮಾಡಲಿಕ್ಕೆ ಆಗ್ತದಾ ಏನು ಸ್ಕೋಪಲ್ಲಿ ನೋಡಬೇಕು. ಸಿಕ್ಕಿರುವಂಥದ್ದು ಹುಡುಕಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಕೋಡಿಂಬಾಡಿಯಿಂದ ಶಾಂತಿನಗರದವರೆಗೆ ಆರಂಭವಾಗಿ 3 ವರ್ಷ ಆಯಿತು. ಇನ್ನೂ ಅದು ಕಾಮಗಾರಿ ಕೊನೆಗೊಂಡಿಲ್ಲ. ಇವಾಗ ನೋಡಿದರೆ ಮಧ್ಯ ಮಧ್ಯದಲ್ಲಿ ಬ್ಲಾಕ್ಸ್ ಹಾಕಿರುವಂಥದ್ದು, ಮಳೆಗಾಲ ಆರಂಭ ಆಗಿದೆ, ಡ್ರೈನ್ ಆಗಲಿಲ್ಲ. ಇನ್ನು ಸೆಕೆಂಡ್ ಫೇಸು ಶಾಂತಿನಗರದಿಂದ ನಮ್ಮ ನೆಕ್ಕಿಲಾಡಿವರೆಗೆ ಅದು ಕೂಡ ಈಗ ಆರಂಭ ಆಗಲಿಕ್ಕೆ ಇದೆ. ಆನಂತರ ಉಪ್ಪಿನಂಗಡಿವರೆಗೆ ಕೂಡ ಈ ರಸ್ತೆಯನ್ನು 4 ಲೈನ್ ಮಾಡಬೇಕಂತ ನಮ್ಮ ಆಸಕ್ತಿ ಇದೆ. ಕೂಡಲೇ ನೆಕ್ಸ್ಟ್ ಫೇಸಲ್ಲಿ ಪುತ್ತೂರಿನಿಂದ ಉಪ್ಪಿನಂಗಡಿವರೆಗೆ 4 ಲೈನ್ ರಸ್ತೆ ಆಗಬೇಕು. ಅದಕ್ಕೆ ಈವಾಗಲೇ ಈಗ ಕೋಡಿಂಬಾಡಿಯಿಂದ ಶಾಂತಿನಗರವರೆಗೆ ಏನು ಮಾಡಿದ್ದಾರೆ, ಇದರಲ್ಲಿ ಅಲ್ಲಲ್ಲಿ ತಡೆಗೋಡೆಗಳ ಪ್ರಾಬ್ಲಮ್ಮು, ತುಂಬ ಮನೆಯವರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ತುಂಬ ಮನೆಯವರ ಕುಸಿತದ ಹಂತದಲ್ಲಿದೆ. ಅಂದರೆ ಇವರು ಎಸ್ಟಿಮೇಟ್ ಮಾಡುವಾಗಲೇ ಆ ತಡೆಗೋಡೆಗೆ ಎಸ್ಟಿಮೇಟ್ ಮಾಡಿಲ್ಲ. ನೆಕ್ಸ್ಟು ಏನು ಫೇಸ್ ಮಾಡ್ತಾರೆ, ಯಾವ ಒಂದು ಮನೆಯವರಿಗೂ ತೊಂದರೆ ಆಗಬಾರ್ದು, ಇಲ್ಲಿಂದ ಏನು ಎಸ್ಟಿಮೇಟ್ ಮಾಡ್ತಾರೆ ಆಗ ಏನೇನು ಅಲ್ಲಿಗೆ ಅವರಿಗೆ ತಡೆಗೋಡೆಗಳು ಬೇಕು, ಮನೆ ರೋಡ್ ಸೈಡಲ್ಲಿರುವ ಮನೆಗಳಿಗೆ ಯಾವ ತೊಂದರೆ ಆಗ ತಡೆಗೋಡೆಗಳು ಬೇಕು, ಎಲ್ಲ ಇಂಜಿನಿಯರ್ಗಳನ್ನು ಕಾಂಟ್ರಾಕ್ಟರ್ಗಳನ್ನು ಕರೆದಿದ್ದೀನಿ. ಈ ಸಮಸ್ಯೆ ಏನಾಗಿದೆ ಈ ಫೇಸಲ್ಲಿ ಆಗುವ ಸಮಸ್ಯೆ ಮುಂದಿನ ಫೇಸಲ್ಲಿ ಆಗಬಾರ್ದು. ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಇಂಜಿನಿಯರ್ಗಳ ಸಲಹೆ ಸೂಚನೆಗಳನ್ನು ಕೊಡ್ತೀನಿ. ಮುಂದಿನ ಫೇಸ್ ಕೂಡಲೇ ಇಮಿಡಿಯೇಟ್ ಮಳೆಗಾಲ ಈಗ ಆದ ಕೂಡಲೇ ಅದನ್ನು ಆರಂಭ ಮಾಡಬೇಕು. ಪುನಃ ಇನ್ನೊಂದು 1 ಕಿಲೋಮೀಟರ್ ರಸ್ತೆಯನ್ನು ಕೂಡ ನಮ್ಮ ಹೈವೇಗೆ ಏನು ಜಾಯಿನ್ ಆಗ್ತದೆ ಅದನ್ನು ಕೂಡ ನೆಕ್ಸ್ಟು 6 ತಿಂಗಳಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಕೈಗೆತ್ತಿಕೊಳ್ಬೇಕು. ಆ ರೀತಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ 4 ಲೈನ್ ಆಗ್ತದೆ. ಯಾವುದೇ ಕಾಮಗಾರಿಯಲ್ಲಿ ತೊಂದರೆ ಇರಬಾರ್ದು. ಕೆಲಸ ಯಾವ ಅವರಿಗೆ ನಿರ್ದಿಷ್ಟ ಸಮಯ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಮುಗಿಸಬೇಕು. ಈಗ ಇಲ್ಲೇನು ಬಾಕಿ ಇರುವಂಥ ಕೆಲಸ ಡಿವೈಡರ್ ಮಾಡಬೇಕು, ಡ್ರೈನ್ ಮಾಡಬೇಕು. ಅದನ್ನು 20 ದಿವಸದಲ್ಲಿ ಮುಗಿಸ್ಬೇಕಂತ ಅವರಿಗೆ ಗಡುವು ಕೊಟ್ಟಿದ್ದೀನಿ. 20 ದಿವಸದಲ್ಲಿ ಅವ್ರು ಮುಗಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗದಲ್ಲಿ ಈ ಕೆಲಸವನ್ನು ಕಾಮಗಾರಿ ಮಾಡುವಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದನ್ನು ಅವರು 20 ದಿವಸದಲ್ಲಿ ಮುಗಿಸ್ಕೊಡುವಂಥ ಕೆಲಸ ಆಗಬೇಕು.
ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9444959330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org.